ಮುರುಳಿ ರೂಪದಲ್ಲಿ ಇಹುದು ಹೊಳೆಯಿತು. ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಆರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. ಆರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು, ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೂರ್ವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ವಿರಸಾದಮಾನಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್.
ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು, ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಸಕಲ ಲೋಕನಾಥ ನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಇಹುದು ಹೊಳೆಯಿತು, ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಚಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. ಚಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು, ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ
सरस्वती
ನಮಗೆ ಭಾಗ್ಯ ಬೇಕು. ಆ ಪ್ರಕಾರ ನಮಗೆ ಈ ಸನಾತನ ಹಿಂದೂ ಧರ್ಮದಲ್ಲಿ ಆ ದೇವರು ಜನ್ಮಕ್ಕೆ ಹಾಕಿದ್ದಾನೆ. ಹೇಳುವಾಗ ನಮಗೆ ಹೇಳಿದಂತ ಒಂದು ಸಂಸ್ಕೃತಿ ಇದೆ, ನಮ್ಮ ಗುರು ಹಿರಿಯರು ನಡೆದುಕೊಂಡು ಬಂದಂತ ಒಂದು ಆಚಾರ ವಿಚಾರ ಇದೆ. ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದಲ್ಲಿ ಖಂಡಿತ ನಮಗೆ ದೇವತಾ ಆರಾಧನೆ ಆಗ್ತದೆ. ಅದೇ ಪ್ರಕಾರ ಇಲ್ಲಿ ಈ ಶಾರದಾ ಮಹೋತ್ಸವ, ಉಳ್ಳಾಲದ ಶಾರದಾ ಮಹೋತ್ಸವ 75 ವರ್ಷವನ್ನು ಪರಿಪೂರ್ಣ ಆಗಿಕೊಂಡು ಈ ಸತಿ 76ನೇ ವರ್ಷ. ಎಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ತುಂಬಾ ಕಷ್ಟದಲ್ಲಿ ಆ ಒಂದು ದೇವತಾ ಆರಾಧನೆ ಮಾಡಿಕೊಂಡು ಬಂದವರು. ಅದೇ ಪ್ರಕಾರ ಈಗ ನೋಡಿದ್ರೆ ತುಂಬಾ ಸಂತೋಷ ಆಗ್ತದೆ. ಇಡೀ ನಮ್ಮ ಸಮಾಜ ಒಟ್ಟಾಗಿ ಭಾರಿ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಅವಳ ಅನುಗ್ರಹ ನಮ್ಗೆ ಆಗ್ಬೇಕು, ಅವಳ ಅನುಗ್ರಹದಿಂದ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನುವಂತ ಒಂದು ಭಾವನೆ ಇಟ್ಟುಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಐಕ್ಯಮತ್ಯದಿಂದ ಬಂದು ಆ ತಾಯಿಯ ಇವತ್ತು ಯಾವುದೊಂದು ಪ್ರಾಣ ಪ್ರತಿಷ್ಠಾಪನಾ ಆರಾಧನೆಯಲ್ಲಿ ಭಾಗಿಯಾಗಿಕೊಂಡು ಅವಳ ಪ್ರಸನ್ನತಾ ಪೂಜೆಯನ್ನು ಇವತ್ತು ನೋಡಿದ್ದುಂಟು. ಹಾಗೆ ಇಂದಿನಿಂದ ಮುಂದಕ್ಕೆ ಅವಳ ವಿಸರ್ಜನೆ ಪರ್ಯಂತ ಆಗುವಂತ ಇಡೀ ಯಾವುದೊಂದು ವೈದಿಕ ಕಾರ್ಯಕ್ರಮವನ್ನು ಅವಳ ಪೂಜೆ ಇಟ್ಟು ನಮ್ಮ ಕೈದ ತಾಯಿ ಭಕ್ತಿಯಿಂದ ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಈ ಆರಾಧನೆಯನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಹಾಗೆ ಇಲ್ಲಿ ಯಾರ್ಯಾರು ಭಕ್ತ ಮಹಾಜನರು ಬಂದು ಅವರವರ ಯಾವುದೊಂದು ಕಷ್ಟ ಕಾರ್ಪಣ್ಯಗಳನ್ನು ಅವಳ ಚರಣಕಮಲದಲ್ಲಿ ಪ್ರಾರ್ಥನೆ ಮಾಡ್ತಾರೋ ಎಲ್ಲ ಕಷ್ಟ ದುಃಖಗಳನ್ನು ದೋಷಗಳನ್ನು ಪರಿಹಾರ ಮಾಡಿಕೊಡಬೇಕು. ಹಾಗೆ ಎಲ್ಲಿಗೂ ಒಳ್ಳೆ ಸುಖ ಶಾಂತಿ ಆಯುರಾರೋಗ್ಯವನ್ನು ಅನುಗ್ರಹ ಮಾಡಬೇಕು. ಮುಖ್ಯವಾಗಿ ಸರಸ್ವತಿ ಹೇಳಿದರೆ ವಾಗ್ದೇವತ ಅಂತ ಹೇಳಿದರೆ ಯಾವ್ಯಾವ ಸಮಯಕ್ಕೆ ನಮಗೆ ಬೇಕಾದಂತಹ ಜ್ಞಾನ ವಿದ್ಯಾ ಬುದ್ಧಿಯನ್ನು ಅನುಗ್ರಹ ಮಾಡುವಳ ತಾಯಿ ಸರಸ್ವತಿ. ಹಾಗೆ ಅವಳ ಆರಾಧನೆ ಮಾಡಿದಲ್ಲಿ ನಮಗೆ ಒಳ್ಳೆಯಾದಂತಹ ಜ್ಞಾನವನ್ನು, ಒಳ್ಳೆಯಾದಂತಹ ವಿವೇಕ, ಒಳ್ಳೆಯಾದ ವಿದ್ಯಾ ಬುದ್ಧಿಯನ್ನು ಆ ತಾಯಿ ಅನುಗ್ರಹ ಮಾಡಿಕೊಡಬೇಕು. ಅವಳ ಅನುಗ್ರಹದಿಂದ ನಮ್ಮ ಎಲ್ಲ ಕಷ್ಟ ದುಃಖಗಳು ಪರಿಹಾರ ಆಗಿ ಎಲ್ಲ ಸುಖ ಶಾಂತಿಗಳನ್ನು ಅಷ್ಟೈಶ್ವರ್ಯಗಳನ್ನು ದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟು ನಮ್ಮಿಂದ ಕಾಯ ವಾಚ ಮನಸ ಅವಳ ಸೇವೆ ಮಾಡುವಂತಹ ಭಾಗ್ಯವನ್ನು ಆ ತಾಯಿ ಅನುಗ್ರಹ ಮಾಡಿಕೊಟ್ಟು ಈ ಯಾವುದೊಂದು ಶಾರದಾ ಮಹೋತ್ಸವಕ್ಕೆ ತನು ಮನ ಧನ ಅರ್ಪಣೆ ಮಾಡಿಕೊಂಡು ಯಾರ್ಯಾರು ಭಕ್ತ ಮಹಾಜನರು ಅವರ ಸೇವೆ ಮಾಡ್ತಾರೋ ಎಲ್ಲರವರ ಮನಸಾಭಿಷ್ಟಗಳನ್ನು ಸಿದ್ಧಿ ಮಾಡಿಕೊಟ್ಟು ಅವಳ ಸೇವೆಯನ್ನು ವಿಶೇಷ ರೂಪದಲ್ಲಿ ಮಾಡುವಂತಹ ಭಾಗ್ಯವನ್ನು ಆ ತಾಯಿ ನಮಗೆ ಅನುಗ್ರಹ ಮಾಡಿಕೊಡ್ಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಇಬ್ಬರು ಬ್ರಾಹ್ಮಣರಿಗೆ ಆಶೀರ್ವಾದ. बोलो शारदा माता के, बोलो भारत माता के।
तेजवं मारुततुल्यवेगम् जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। जय जय हनुमान जय गुरु जय जय पवन 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 पवन पुत्र हनुमान की जय। आंजनेय बल भीमा भक्तवर अगुलित बलधाಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ। जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय। जय श्री राम जय श्री राम ರಾಮ ಸ್ಮರಣೆ ಕೊಡು श्री राम जय राम जय जय राम ರಾಮ ಸೇವೆಯ ಕೊಡು श्री राम जय राम जय जय राम ರಾಮಾಯಣದ ಕಥೆಯೊಳು ಬಂದು ಕೂಡು। जय जय हनुमान जय गुरु जय जय पवन जय जय हनुमान जय गुरु जय जय